ಇದನ್ನು ಯಾವ ರೀತಿ ತಿನ್ಕೊಳ್ಬೇಕು? ಪಾವ್ ತಗೊಳ್ಳಿ. ಪಾವ್, ಓಕೆ. ಆಮೇಲೆ ಮಿಸಲ್ದ ಒಟ್ಟಿಗೆ ಇದನ್ನು ಹೀಗೆ ಮಿಕ್ಸ್ ಮಾಡಿ ಲಿಂಬು ಹಾಕಿ. ಸೊ ಲಿಂಬು ಫಸ್ಟ್ ಸ್ಕ್ವೀಸ್ ಮಾಡ್ಕೊಳ್ಬೇಕಾ ಅದ್ರ ಮೇಲೆ? ನೋಡ ಹೇಗೆ ಟೇಸ್ಟ್ ಬರುತ್ತೆ ಅಂತ. ಒಳ್ಳೆ ಟೇಸ್ಟ್. ಸೊ ಇದ್ರ ಮೇಲೆ ಹೀಗೆ ಸ್ಕ್ವೀಸ್ ಮಾಡಬೇಕು. ಎಷ್ಟು ನಿಮಗೆ ಬೇಕಾ ಅಷ್ಟಕ್ಕೆ. ಓಕೆ. ನೆಕ್ಸ್ಟ್ ಇದನ್ನ ಮಸಾಲವನ್ನು ಹೀಗೆ ಹಾಗೆ ಹಾಕಿ ಆಮೇಲೆ ಪಾವನ್ನು ತಗೊಂಡು ಅದರ ಜೊತೆಗೆ ತಿನ್ನಿ. ಹೀಗೆ ಮಾಡಿ ತಿನ್ನಬೇಕು. ಎಸ್. ನೋಡುವ ನಿಮ್ಮದು ಮಿಸಲ್ ಪಾವ್. ಬ್ರೇಕ್ನ ನಂತರ ಮತ್ತೊಮ್ಮೆ ನಡೆಲಾ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಎಸ್ ಮೇಡಮ್, ಈಗ ಮಿಸಲ್ ಪಾವ್. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಏನು ಕೊಡಲಿ ನಿಮಗೆ? ಕಡಾಯಿ. ಗ್ಯಾಸ್ ಆನ್ ಮಾಡ್ಕೊಳ್ಬೇಕಾ? ಇದಕ್ಕೆ ಓಕೆ. ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ ನಡೆಲಾ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಸಾಕಾ? ಹಾಕಿ ಬಸ್. ಇದಕ್ಕೆ ಈಗ ಮಿರ್ಚಿ ಹಾಕೋಣ. ಓಕೆ, ಇದನ್ನು ಫಸ್ಟಿಗೆ ಹಾಕಬೇಕಾ? ಹೌದೌದು. ಈಗ ಕಾಂದ, ಈರುಳ್ಳಿ. ಓಕೆ, ಇದು ಈರುಳ್ಳಿ ಎಷ್ಟು? ಒಂದು ತಗೊಂಡಿದ್ದೀರಾ? ಒಂದು. ಆಮೇಲೆ ಒಂದು ಟೊಮೆಟೊ. ಓಕೆ. ಇದು ರೆಡ್ ಆಗುವ ತಲಕ್ಕೆ ಸ್ವಲ್ಪ ಸಾಫ್ಟ್ ಆಗಬೇಕು. ಅಷ್ಟರವರೆಗೆ ಫ್ರೈ ಮಾಡ್ಕೊಳ್ಬೇಕು. ಫಾಸ್ಟ್ ಇಟ್ಟಿದ್ದೀರಲ್ಲ? ಎಸ್ ಮ್ಯಾಮ್. ಫಾಸ್ಟ್ ಇಡಿ. ಇದಂದರೆ ಗ್ರೇವಿ ಬರುತ್ತೆ ನಿಮಗೆ? ಗ್ರೇವಿ ಇಲ್ಲ, ಅದು ಎಕ್ದಮ್ ಡ್ರೈ ಆಗ್ತದೆ ಈಗ. ಓಕೆ. ಅದು ಮಿಸಲ್ ಹಾಕಿದ ನಂತರ ನಾವು ತುರಂತ ಅದು ಡ್ರೈ ಆಗ್ತದೆ. ಓಕೆ. ಅಲ್ಲಿ ಅಂದರೆ ಪಾವಲ್ಲಿ ಕೂಡ ನಿಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಅಂದರೆ ರೆಸಿಪೀಸ್ ಮಾಡ್ತಾರೆ. ಅಂದರೆ ಇನ್ನೊಂದು ಏನಂದ್ರೆ ನಾನು ಇಲ್ಲಿ ಕೇಳಿದ್ದೆ, ಅದರೊಳಗೆ ಎಂಥದೊಂದು ಸ್ಟಫಿಂಗ್ ಎಲ್ಲ ಮಾಡಿ ಪೊಟ್ಯಾಟೊ ಎಲ್ಲ ಹಾಕಿ. ಹೌದೌದು. ಅದು ನನಗೆ ಹೆಸರು ಅಂದರೆ ಅಷ್ಟು ಗೊತ್ತಿಲ್ಲ. ನಮ್ಮದು ನಿಯರೆಸ್ಟ್ ಎಲ್ಲ ಸಿಗ್ತದೆ ಅದು ಸೇಮ್ ಸ್ಟಫಿಂಗ್ ಮಾಡಿನ. ಪೊಟ್ಯಾಟೊಗೆ ಎಲ್ಲ ಮಸಾಲ ಹಾಕಿ ಪಾವಿದೊಳಗೆ ಸ್ಟಫಿಂಗ್ ಮಾಡಿ ಕೊಡ್ತಾರೆ. ಮಸಾಲ ಪಾವ್. ಮಸಾಲ ನಾವು ಇದಕ್ಕೆ ಮಸಾಲ ಹಾಕೋಣ. ಓಕೆ. ಇದು ಕಾಂದ ಮತ್ತು ಇದು ಟೊಮ್ಯಾಟೊ ಪೇಸ್ಟ್. ಹೌದು. ಇವು ಎಲ್ಲ ಡಿಶ್ಗೆ ಕೂಡ ಈ ಥರ ಪೇಸ್ಟ್ ಮಾಡಿ ಹಾಕ್ತೀರಾ? ಅಂದರೆ ಅದರಲ್ಲಿ ಬೇರೆ ಬೇರೆ ಥರ ಉಂಟು. ಓಕೆ. ಈಗ ಇದು ಎರಡು ಕೂಡ ಒಂದೇ ಟೈಪ್ ಇದಲ್ವಾ? ಆಲೂ ಮಟರ್ ಮತ್ತು ಇದು ಉಸಲ್. ಪೇಸ್ಟ್ ಮಾಡಿ ಹಾಕಿದ್ರೆ ಸ್ವಲ್ಪ ಗ್ರೇವಿ ಥರ ಸಿಗುತ್ತೆ. ಹೌದೌದು, ಅದಕ್ಕೆ ಹಾಕೋದು. ಈಗ ನಾವು ಮಸಾಲ ಹಾಕೋಣ. ಓಕೆ. ಮಿರ್ಚಿ ಪೌಡರ್, ಆಮೇಲೆ ಅದ್ರಕ್ ಜಿಂಜರ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ಧನಿಯಾ, ಪುದೀನ, ಆಮೇಲೆ ಎಲ್ಲ ಇಂಗ್ರೀಡ್ ಹಾಕಿ ಮಿಕ್ಸ್. ಗ್ರೀನ್ ಪೇಸ್ಟ್. ಹೌದು, ಗ್ರೀನ್ ಪೇಸ್ಟ್. ಈಗ ಗರಂ ಮಸಾಲ ಹಾಕೋಣ ಸ್ವಲ್ಪ. ಓಕೆ. ಆಮೇಲೆ ಧನಿಯಾ ಪೌಡರ್, ಆಮೇಲೆ ಹಳದಿ, ಉಪ್ಪು ತೋಡ ರುಚಿಗೆ ತಕ್ಕಷ್ಟು. ಓಕೆ. ಆಮೇಲೆ ಧನಿಯಾ ಎಲ್ಲ ಹಾಕ್ತಾನೆ ಹೋಗುದು. ಹೌದೌದು. ಓಕೆ. ಮಿಸಲ್ ಅಲ್ವಾ ಇದು? ಹೆಸರೇ ಮಿಸಲ್ ಪಾವ್. ಇದು ಸ್ವಲ್ಪ ಫಾಸ್ಟ್ ಆಗಿ ಆಗುತ್ತೆ. ಹೌದೌದು. ಇದಕ್ಕೆ ಎಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ. ಹೌದೌದು. ಇದಕ್ಕೆ ಈಗ ಅರ್ಧ ಗ್ಲಾಸ್ ನೀರು ಹಾಕಿ. ಇದಕ್ಕೆ ಓಕೆ ಹಾಕ್ತೇನೆ, ನೋಡ್ಕೊಳ್ಳಿ. ಹಾಕಿ, ನಾನು ಹೇಳ್ತೇನೆ. ಬಸ್ ಸಾಕಾ? ಈಗ ಇದಕ್ಕೆ ಡಕ್ಕನ್ ಹೇಳಿ. ಓಕೆ, ಕ್ಲೋಸ್ ಮಾಡ್ಕೊಳ್ಬೇಕಾ? ಸೊ ಇದು ಎಷ್ಟು ಹೊತ್ತು? ಸ್ವಲ್ಪ 2 ಮಿನಿಟ್ಸ್ ಇದು ಮಾಡಿದರೆ ಆಯ್ತು, ಬಾಯ್ಲ್ ಆದರೆ. ಹೌದು. ಸೊ ಹಾಗಾದರೆ ಇದೊಂದು ಸ್ವಲ್ಪ ಈಸಿ ರೆಸಿಪಿ. ಹೌದೌದು, ಮಾಡ್ಕೊಳ್ಬೋದು. ಈವ್ನಿಂಗ್ ಸ್ನ್ಯಾಕಿಗೆ ಹಾಕೋದು? ಮಾರ್ನಿಂಗ್, ಈವ್ನಿಂಗ್, ಎನಿ ಟೈಮ್
ಬ್ರೇಕ್ಫಾಸ್ಟಿಗೆ ಬ್ರೇಕ್ಫಾಸ್ಟ್ಗೆ ಹಾಂ ಮತ್ತು ಏನಾದರೂ ಜೋಳ ಅಂದರೆ ಕ್ರೇವಿಂಗ್ಸ್ ಏನಾದರೂ ತಿನ್ಬೇಕಂತ ಆಸೆ ಆದರೆ ಮಿಸಲ್ ಚಟ್ಪಟ್ ಪಾವ್. ಅಂತ ಮಾಡಿ ತಿನ್ಬೋದು. ಓಕೆ, ಈಗ ಡಕ್ಕನ್ ಓಪನ್ ಮಾಡೋ. ಎಸ್ ಮೇಡಮ್. ಓಕೆ, ಈಗ ನಾವು ಇದಕ್ಕೆ ಹೆಸರು ಕಾಳು ಹಾಕೋಣ. ಓಕೆ. ಸೊ ಇದನ್ನು ನೀವು ಬೇಯಿಸಿ ತಗೊಂಡು ಬಂದಿದ್ದೀರಿ? ಹೌದು, ಎಲ್ಲ ಬಾಯ್ಲ್ಡ್ ಮಾಡಿ ಸ್ವಲ್ಪ ಅದನ್ನು ಡೈರೆಕ್ಟಾಗಿ ಹಾಕ್ಕೊಂಡು. ಹೌದು ಹೌದು, ಇದು ಲಾಸ್ಟಿಗೆ ಹಾಕೋದು. ಸೊ ಇದು ಹಾಕುವಾಗ ಇದು ಗ್ರೇವಿ ತಿಕ್ ಆಗುತ್ತೆ ಹೌದು. ತುಂಬಾ. ಅದು ಪಾವಿನ ಇದ್ರದ್ದು ಸ್ಪೆಷಾಲಿಟಿ ಹಾಗಾದ್ರೆ ಮಿಸಲ್ ಪಾವ್ ಅಂದರೆ ಇನ್ನು ಮಿಸಲ್ ಹಾಕ್ಲಿಕ್ಕೆ ಉಂಟು. ಓಕೆ, ಇದರ ಬದಲು ಬೇರೆ ಏನಾದರೂ ಹಾಕ್ಕೊಳ್ಬೋದು, ಆಪ್ಷನ್ ಇದೆಯಾ? ಇಲ್ಲಾಂದರೆ ಹೆಸರು ಇದು ಇಲ್ಲ, ಇದರಲ್ಲಿ ಮಿಸಲ್ ಆಗ್ತದೆ. ಇನ್ನು ಬಟಾಣಿಯಲ್ಲಿ ಕೂಡ ಮಿಸಲ್ ಆಗ್ತದೆ. ಓಕೆ, ಬಟಾಣಿ ಕೂಡ ವೈಟ್ ಬಟಾಣಿಯಲ್ಲಿ ಅದು ಕೂಡ ಹಾಕೊಳ್ಳಿ. ಇದು ಮ್ಯಾಂಗ್ಳೂರಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಜಾಸ್ತಿ. ಜಾಸ್ತಿ. ಸೊ ಬಾಂಬೆಯಲ್ಲಿ ವೈಟ್ ಕೂಡ, ಬಾಂಬೆಯಲ್ಲಿ ವೈಟ್ ಬಟಾಣ ಅದು ಬಿಳಿ ಅದು ಅಲ್ಲೇ ಕಡಲೆಕಾಳು. ಡಕ್ಕಲ್ಲಿಡೋಣ. ಓಕೆ, ಇಟ್ಕೊಂಡು ಹೈ ಫ್ಲೇಮಲ್ಲಿ ಇಡಲ ಇಲ್ಲ ಲೋ ಫ್ಲೇಮ್? ಇಲ್ಲ, ಹೈ ಫ್ಲೇಮಲ್ಲಿ. ಸೊ ಈಗ ಇದು ಗ್ರೇವಿ ತಿಕ್ಕಾಗಿ ಬಂತು. ಹೌದು, ಈಗ ನಾವು ಪಾವು ಫ್ರೈ ಮಾಡ್ಕೊಳ್ಳೋಣ. ಓಕೆ, ಓಕೆ, ಬಟರ್ ಹಾಕೋಣ. ಸೊ ಬೆಣ್ಣೆಯನ್ನು ಬಟರನ್ನು ಅದರಲ್ಲೇ ಇದು ಮಾಡಬೇಕು. ಓಕೆ, ಸೊ ಇಷ್ಟು ಬಟರ್ ನಾವು ಯೂಸ್ ಮಾಡ್ಕೊಳ್ಬೇಕು. ಹೌದು, ಅದು ಅಂದರೆ ತಿನ್ನಲಿಕ್ಕೆ ಮಜಾ ಆಗ್ತದೆ ಅಲ್ವಾ? ಓಕೆ, ಒಳ್ಳೆ ಫ್ಲೇವರ್ ಬರ್ತದೆ ಅದಕ್ಕೆ. ಓಕೆ, ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಓಕೆ, ಆಯ್ತು. ಸೊ ನಮ್ಮದು ಇದು ಕೂಡ ರೆಡಿ ಆಗಿದೆ. ಡಕ್ಕನ್ ಓಪನ್ ಮಾಡೋಣ. ಮಾಡ್ಕೊಳ್ಳಿ ಮೇಡಮ್. ಈಗ ಗ್ಯಾಸ್ ಬಂದ್ ಮಾಡಿ. ಆಫ್ ಮಾಡ್ಕೊಳ್ಬೇಕಾ? ಹೌದು. ಓಕೆ, ಮಿಸಲ್ ರೆಡಿ. ಸೊ ಇದಕ್ಕೆ ಇನ್ನೊಂದು ಏನು ಆ್ಯಡ್ ಮಾಡಬೇಕು, ಮೇಯ್ನ್ ಇದು ಇಂಗ್ರೀಡಿಯಂಟ್ ಅಂತ ಹೇಳಿದರೆ ಯಾವುದದು? ಅಂದರೆ ಇದು ಉಸಲ್ ಅಂತ ಹೇಳ್ತಾರೆ ಇದಕ್ಕೆ. ಉಸಲ್ ಅಂದರೆ ಮಿಸಲ್ ಪಾವ್. ಮಿಸಲ್ ಅದಕ್ಕೆ ಹಾಕಿ ತಿನ್ನೋದಲ್ವಾ, ಅದಕ್ಕೆ ಉಸಲ್ನ ಜೊತೆ ಮಿಸಲ್ ಪಾವ್, ಮಿಸಲ್ ಹಾಕಿ ತಿನ್ನೋದು. ಅದೇ ಆ ಥರ. ಮಿಸಲ್. ಸೊ ರೆಡಿ ಆಗಿದೆ. ಹಾಗಾದರೆ ನೀವು ಸರ್ವ್ ಮಾಡ್ಕೊಳ್ಳೋಣವಾ? ಹಾಂ, ಆಯ್ತು, ಸರ್ವ್ ಮಾಡ್ಕೊಳ್ಳಿ. ಹಾಂ, ಈಗ ನಾವು ಮಿಸಲ್ ಹಾಕೋಣ. ಓಕೆ, ಸೊ ಈ ರೀತಿಯ ಹಾಕ್ಕೊಳ್ಬೇಕು. ಹಾಂ, ಈ ರೀತಿ ಹಾಕ್ಕೊಳ್ಳಬೇಕು. ಓಕೆ, ಆಮೇಲೆ ಇದಕ್ಕೆ ಮಿಸಲ್ ಹಾಕೋಣ. ಓಕೆ, ಸೊ ಇದು ಮೇನ್ ಅದರದ್ದು. ಹೌದು, ಇಂಗ್ರೀಡಿಯೆಂಟ್. ಇಂಗ್ರೀಡಿಯೆಂಟ್ ಇದನ್ನು ಮೇಲಿಂದ ಈಗ ಹಾಕ್ಕೊಳ್ಬೇಕು. ಹೌದು ಹೌದು. ತಿನ್ನುವಾಗ ಮಿಕ್ಸ್ ಮಾಡಿ ತಿನ್ನಬೇಕು ನೀವು. ಎಸ್. ಈಗ ನಾವು ಪಾವ್ ಇಡೋಣ. ಲಿಂಬು, ಓಕೆ, ಧನಿಯಾ. ಉಸಲ್ ಮಿಸಲ್ ಪಾವ್ ರೆಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದನ್ನು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಾಂ, ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಿದೆ ಅಂತ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. Yes. ನೋಡಿದ್ರಲ್ಲ ವೀಕ್ಷಕರೇ, ಉಸಲ್ ಮಿಸಲ್ ಪಾವ್ ರೆಡಿ ಆಗಿದೆ. ನಿಮಗೂ ಕೂಡ ಮನೆಯಲ್ಲಿ ಮಾಡ್ಕೊಳ್ಬೇಕಾ? ಹಾಗಾದರೆ ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ. ಉಸಲ್ ಮಿಸಲ್ ಪಾವ್ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ಎಣ್ಣೆಯನ್ನ ಬಿಸಿ ಮಾಡಿಕೊಂಡು ಹೆಚ್ಚಿದ ಹಸಿಮೆಣಸು, ಈರುಳ್ಳಿ, ಟೊಮ್ಯಾಟೊ ಹಾಕಿ ಹುರಿಯಿರಿ. ಟೊಮ್ಯಾಟೊ ಸ್ವಲ್ಪ ಬೆಂದ ನಂತರ ಈರುಳ್ಳಿ ಟೊಮ್ಯಾಟೊ ಪೇಸ್ಟ್, ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಧನಿಯಾ ಪುದೀನಾ ಸೊಪ್ಪಿನ ಪೇಸ್ಟ್, ಗರಂ ಮಸಾಲಾ ಪುಡಿ, ಧನಿಯಾ ಪುಡಿ, ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಹುರಿದು ಸ್ವಲ್ಪ ನೀರು ಹಾಕಿ ಬೇಯಿಸಿ. ಮಸಾಲೆ ಬೆಂದ ನಂತರ ಬೇಯಿಸಿದ ಹೆಸರು ಕಾಳು ಸೇರಿಸಿ 1-2 ನಿಮಿಷ ಬೇಯಿಸಿ. ಇನ್ನೊಂದೆಡೆ ಕಾದ ತವಾದ ಮೇಲೆ ಬೆಣ್ಣೆ ಹಾಕಿ ಪಾವನ್ನು ಕಾಯಿಸಿಕೊಳ್ಳಿ.
ಕೊನೆಯಲ್ಲಿ ತಯಾರಿಸಿದ ಮಿಸಲ್ನ ಮೇಲೆ ಮಿಕ್ಸ್ಚರ್ ಉದುರಿಸಿ ಪಾವ್ನೊಂದಿಗೆ ಸರ್ವ್ ಮಾಡಿ. ಈಗ ರುಚಿಕರವಾದ ಉಸಲ್ ಮಿಸಲ್ ಪಾವ್ ಸವಿಯಲು ಬಲು ರುಚಿ. ಎಸ್ ಮೇಡಮ್, ಒಂದು ಆಲೂ ಪನ್ನೀರ್ ಮಟರ್, ಮತ್ತೊಂದು ನಮ್ದು ಉಸಲ್ ಮಿಸಲ್ ಪಾವ್ ರೆಡಿ ಇದೆ. ಫಸ್ಟಿಗೆ ನಾವು ಇದನ್ನು ಟೇಸ್ಟ್ ಮಾಡ್ಕೊಳ್ಳೋಣ. ನಾನು ಮೊದಲಿಗೆ ಹಾಗೆ ಒಂದ್ಸಲ ಗ್ರೇವಿ ಟೇಸ್ಟ್ ಮಾಡ್ಕೊಳ್ತೇನೆ. ಸೂಪರ್ಬ್ ಆಗಿದೆ. ನೀವು ಕೂಡ ಟೇಸ್ಟ್ ಮಾಡ್ಕೊಳ್ಳಿ. ಪರೋಟ ಕೂಡ ತಂದಿದ್ದೀರಿ. ಸೊ ಪರೋಟ ಜೊತೆ ಇದು ಗ್ರೇವಿ ಸೂಪರ್ಬ್ ಆಗಿದೆ. ಫ್ಲೇವರ್ ಕೂಡ ಒಳ್ಳೇದಿದೆ. ನೀವು ಹಾಕಿದ ಎಲ್ಲ ಪೇಸ್ಟ್ ಆಗಿರ್ಬೋದು, ಗ್ರೀನ್ ಪೇಸ್ಟ್ ಅದು, ಮತ್ತು ಆನಿಯನ್ ಟೊಮ್ಯಾಟೊ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಎಲ್ಲ ಮಿಕ್ಸ್ ಆಗಿ ಅದೊಂಥರ ಟೇಸ್ಟ್ ಡಿಫ್ರೆಂಟ್ ಕೊಡುತ್ತಾ ಇದೆ. ಸೊ ನನಗೆ ಅಂತೂ ತುಂಬಾ ಇಷ್ಟ ಆಯಿತು. ಇದನ್ನು ಟ್ರೈ ಮಾಡಬೇಕು. ನೆಕ್ಸ್ಟ್ ಇದನ್ನು ಯಾವ ರೀತಿ ತಿನ್ಕೊಳ್ಬೇಕು? ಪಾವ್ ತಗೊಳ್ಳಿ. ಪಾವ್, ಓಕೆ. ಆಮೇಲೆ ಮಿಸಲ್ದ ಒಟ್ಟಿಗೆ ಇದನ್ನು ಹೀಗೆ ಮಿಕ್ಸ್ ಮಾಡಿ ಲಿಂಬು ಹಾಕಿ. ಸೊ ಲಿಂಬು ಫಸ್ಟ್ ಸ್ಕ್ವೀಸ್ ಮಾಡ್ಕೊಳ್ಬೇಕಾ ಅದರ ಮೇಲೆ? ನೋಡ ಹೇಗೆ ಟೇಸ್ಟ್ ಬರುತ್ತೆ ಅಂತ. ಒಳ್ಳೆ ಟೇಸ್ಟ್. ಸೊ ಇದರ ಮೇಲೆ ಹೀಗೆ ಸ್ಕ್ವೀಸ್ ಮಾಡಬೇಕು. ಎಷ್ಟು ನಿಮಗೆ ಬೇಕಾ ಅಷ್ಟಕ್ಕೆ. ಓಕೆ. ನೆಕ್ಸ್ಟ್ ಇದನ್ನ ಮಸಾಲವನ್ನು ಹೀಗೆ ಹಾಗೆ ಹಾಕಿ ಆಮೇಲೆ ಪಾವನ್ನು ತಗೊಂಡು ಅದರ ಜೊತೆಗೆ ತಿನ್ನಿ. ಹೀಗೆ ಮಾಡಿ ತಿನ್ನಬೇಕು. ಎಸ್. ಸೊ ನೋಡುವ ನಿಮ್ಮದು ಉಸಲ್ ಮಿಸಲ್ ಪಾವ್. ಸೂಪರ್, ಒಳ್ಳೆ ಟೇಸ್ಟ್ ಕೊಡ್ತಾ ಉಂಟು. ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಟೇಸ್ಟ್ ಇದೆ. ಸೊ ಮನೆಯಲ್ಲಿ ಇದನ್ನ ಮಾಡ್ಕೊಳ್ಬೇಕು, ಯಾಕಂದ್ರೆ ತುಂಬಾ ಫಾಸ್ಟ್ ಆಗಿ ಕೂಡ ಆಗುತ್ತೆ ಮಾಡುವಾಗ. 2 ಮಿನಿಟ್. ಸೊ ಪಾವ್ ಒಂದು ತಂದಿಟ್ರೆ ಇದು ಕೂಡ ಈಗ ನಾರ್ಮಲ್ ನಮ್ದು ಮಿಕ್ಸ್ಚರ್ಸ್ ಎಲ್ಲ ಬರುತ್ತಲ್ಲ, ಸೊ ಅದನ್ನು ಕೂಡ ಆಡ್ ಮಾಡ್ಕೊಳ್ಬಹುದು, ಹಾಕೊಳ್ಬಹುದು, ನಡೀತದೆ. ಸೊ ಒಳ್ಳೆ ರೆಸಿಪಿ ಇದು. ಇದಂತೂ ಟೇಸ್ಟ್ ಒಳ್ಳೆ ಸಿಗ್ತವೆ. ನೀವು ಕೂಡ ಟ್ರೈ ಮಾಡಿ. ಜಬರ್ದಸ್ತ್. ತುಂಬ ಒಳ್ಳೆ ಡಿಶ್. ಸೊ 2 ಒಳ್ಳೆ ರೆಸಿಪೀಸ್ಗಳನ್ನು ಹೇಳಿಕೊಟ್ರಿ. ಇದಂತೂ ತುಂಬಾ ಚೆನ್ನಾಗಿತ್ತು. ಮೌತ್ ವಾಟರಿಂಗ್ ಅಂತ ಹೇಳ್ತಾರಲ್ಲ ಆ ಥರ. ಈಗ ಕೂಡ ಬಾಯಲ್ಲಿ ನೀರು ಬರ್ತಾ ಉಂಟು. ಸೊ ಒಳ್ಳೆ ರೆಸಿಪಿ ಇದು. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಜೊತೆ ಕಿಚನಲ್ಲಿ ಇವತ್ತು ನನ್ನ ಜೊತೆ? ತುಂಬ ಖುಷಿ ಆಯಿತು. ಓಕೆ, ಇನ್ನು ನೆಕ್ಸ್ಟ್ ಒಳ್ಳೊಳ್ಳೆ ರೆಸಿಪೀಸ್ ಇದ್ರೆ ಇನ್ನೊಂದ್ಸಲ ಬನ್ನಿ ಕಿಚನ್ಗೆ. ಓಕೆನಾ? ಸೊ ಒಳ್ಳೆ 2 ರೆಸಿಪೀಸ್ ಹೇಳಿಕೊಟ್ಟ ನಿಮಗೆ ನಡೆಲಾ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಈ ಗಿಫ್ಟ್ ವಾಚ್. ಓಕೆ. ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಈ ಕಾಣಿಕೆ. ಓಕೆ. ನಾನಾ ಮಸಾಲ ಇವರ ಕಡೆಯಿಂದ ಈ ಕಾಣಿಕೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್. ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ಮಟರ್ ಪನ್ನೀರ್ ಆಗಿರ್ಬೋದು, ಮಿಸಲ್ ಪಾವ್ ಆಗಿರ್ಬೋದು, 2 ಕೂಡ ತುಂಬಾ ಚೆನ್ನಾಗಿತ್ತು, ತುಂಬಾ ಡಿಲಿಷಿಯಸ್ ಆಗಿತ್ತು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.